ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಗೆ ಕೊಂಕಣಿ ಭವನ ನಿರ್ಮಾಣಕ್ಕಾಗಿ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವ ಮತ್ತು ಜಾಗದ ಮಂಜೂರಾತಿ ಮಾಡಿರುವ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವರಿಗೆ, ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಧನ್ಯವಾದಗಳು ಎಂದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಡಾ ಜಗದೀಶ್ ಪೈ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಗೆ ಕರ್ನಾಟಕ ಸರ್ಕಾರದಿಂದ ಕೊಂಕಣಿ ಭವನ ನಿರ್ಮಾಣಕ್ಕೆ 5 ಕೋಟಿ ಬಿಡುಗಡೆಯಾಗಿರುವುದು ಸಂತೋಷದ ವಿಚಾರ. ಇನ್ನು ಮಂಗಳೂರಿನ ದೇರೆಬೈಲ್ ಉರುವ ಪರಿಸರದಲ್ಲೇ ಅಂಬೇಡ್ಕರ್ ಭವನದ ಹಿಂಭಾಗ 30 ಸೆಂಟ್ ಸರ್ಕಾರಿ ಸ್ಥಳವನ್ನು ಮಂಜೂರಾತಿ ಮಾಡಿರುವುದು ಕೊಂಕಣಿ ಅಕಾಡೆಮಿಯ ಕನಸು ನನಸಾದಂತಾಗಿದೆ. ಆದಷ್ಟು ಬೇಗ ಕೊಂಕಣಿ ಭವನ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಎಂದು ಹೇಳಿದರು. ನಮ್ಮ ಸರ್ಕಾರ ನೂತನ ಸಮಿತಿ ರಚನೆ ಆದ ತಕ್ಷಣ ನಮಗೊಂದು ಕೊಂಕಣಿ ಭವನ ಬೇಕು, ಒಬ್ಬರು ರಿಜಿಸ್ಟ್ರಾರ್ಗಳಿಲ್ಲ 3 ವರ್ಷ, ಒಬ್ಬರು ರಿಜಿಸ್ಟ್ರಾರ್ ಬೇಕು ಅಂತ ತುಂಬ ಪ್ರಯತ್ನ ಮಾಡಿದ್ದೇವೆ. ಆ ಪ್ರಯತ್ನದ ಫಲ ಈಗ ಸಿಕ್ಕಿದೆ. ನಮಗೆ ಸರ್ಕಾರ ಕೊಂಕಣಿ ಭವನ ಕಟ್ಟಲಿಕ್ಕೆ 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಒಂದು 4-5 ದಿವಸದ ಹಿಂದೆ ನಮಗೆ ಸರ್ಕಾರ 30 ಸೆಂಟ್ಸ್ ಜಾಗ ಕೊಂಕಣಿ ಭವನ ಕಟ್ಟಲಿಕ್ಕೆ ಇಲ್ಲಿ ಮಂಜೂರಾತಿ ಮಾಡಿದೆ. ಇದಕ್ಕಾಗಿ ನಾನು ಸಂಬಂಧಪಟ್ಟ ನಮ್ಮ ಉಸ್ತುವಾರಿ ಮಂತ್ರಿಗಳು, ಇಲ್ಲಿಯ ಶಾಸಕರು, ಜನಪ್ರತಿನಿಧಿಗಳು, ಸರ್ಕಾರ ಅಧಿಕಾರಿಗಳು ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಮಗೆ ರಿಜಿಸ್ಟ್ರಾರ್ 3 ವರ್ಷದಿಂದ ನಮಗೆ ಪರ್ಮನೆಂಟ್ ಆಗಿ ರಿಜಿಸ್ಟ್ರಾರ್ ಇರಲಿಲ್ಲ. ಪ್ರಭಾರಿಯಾಗಿ ಒಬ್ಬರು ಉಡುಪಿಯಿಂದ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ವ್ಯಕ್ತಿಯವರು ಇದ್ದರು. ಈಗ ನಮಗೆ ಮನೋಹರ್ ಕಾಮತ್ ಅಂತ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ಇದ್ರು ಅವರು. ಈಗ ನಮಗೆ ಪರ್ಮನೆಂಟ್ ಆಗಿ ನಮ್ಮ ಕೊಂಕಣಿ ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ ಆಗಿ ಬಂದಿದ್ದಾರೆ. ಇದಕ್ಕೋಸ್ಕರ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಮಂತ್ರಿಗಳು, ಇಲಾಖೆ ಅಧಿಕಾರಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ ತಿಳಿಸಲಿಕ್ಕೆ ಇಚ್ಛೆಪಟ್ಟೆ. ಈ ಸಂದರ್ಭ ನೂತನ ರಿಜಿಸ್ಟ್ರಾರ್ ಆರ್ ಮನೋಹರ್ ಕಾಮತ್, ಸದಸ್ಯರಾದ ಗೋಪಿ ಭಟ್, ನವೀನ್ ನಾಯಕ್, ಅರುಣ್ ಶೇಟ್, ಕೆನೆಟ್ ಜೀವನ್ ಪಿಂಟು, ಸಾಣೂರು ನರಸಿಂಹ ಕಾಮತ್ ಉಪಸ್ಥಿತರಿದ್ದರು.